ನನ್ನ ಮನಸ್ಸು, ಕನ್ನಡಿಗನೆಂಬ ಹೆಮ್ಮೆ ಸೊಗಸು. ನಮ್ಮಲ್ಲಿ ಕನ್ನಡವನ್ನು ಉಳಿಸು, ಎಲ್ಲೆಲ್ಲೂ ಕನ್ನಡವನ್ನು ಬೆಳೆಸು. ಇಲ್ಲಿ ಸೇರಿರುವ ಸಹೋದರ ಸಹೋದರಿಯರಿಗೂ ನನ್ನ ನಮಸ್ಕಾರಗಳು. ಕನ್ನಡ ಕೇವಲ ಒಂದು ಭಾಷೆ ಅಲ್ಲ, ಅದು ನಮ್ಮ ಅಸ್ಮಿತೆ. ನಮ್ಮ ಅಸ್ಮಿತೆಯ ಸಹಿತ ಕನ್ನಡವನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. Hey, I cannot understand what are you speaking. Our ears are full of Kannada, Kannada, Kannada. Kannada songs made our hearts emotional. It's boring. Come on, let's rock the stage with the English dance, which makes our legs move automatically. You're glowing, you color and fracture the light. You can't help but shine. And I know that you carry the world on your back, but look at you tonight. The lights, your face, your eyes, exploding like fireworks in the sky. Somebody while you're pushing on me. Don't you in the party, I could do this all week. We'll be dancing till the morning, go to bed, we won't sleep. Chumma, 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 kiss it, daddy, body, body while you're pushing on me. Don't you in the party, I could do this all week. We'll be dancing till the morning, go to bed, we won't sleep. Chumma, 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 kiss it, daddy, body, look what we found. Karma reached out into our hearts and pulled us to our feet now. You know the truth is, we could disappear anywhere as long as I got you there. When the sun dies, till the day shines. When I'm with you, there's not enough time. You are my spring flower, watching you bloom wild. We are surrounded, but I can only see the lights. Your face, your eyes, exploding like fireworks in the sky. ನಿಲ್ಲಿಸಿ. ಈ ಕನ್ನಡ ನೆಲದಲ್ಲಿ ಹುಟ್ಟಿ ಬೆಳೆದ ನಾವು ಕನ್ನಡವನ್ನು ಗೌರವಿಸಬೇಕು. ಕನ್ನಡ ಕೇವಲ ಭಾಷೆಯಲ್ಲ, ಇದು ನಮ್ಮ ಸಂಸ್ಕೃತಿ. ಈ ಕನ್ನಡ ನೆಲದಲ್ಲಿ ವಿಭಿನ್ನ ಸಂಸ್ಕೃತಿ ಆಚರಣೆಗಳು ಇವೆ. ಇಲ್ಲಿನ ಸಾಂಸ್ಕೃತಿಕ ನೃತ್ಯಗಳು ನೋಡಲು ಸೊಬಗು, ಹಾಡುಗಳು ಕೇಳಲು ಇಂಪು. ಇವುಗಳನ್ನು ಸವಿಯೋಣ ಬನ್ನಿ. ಸಾಂಸ್ಕೃತಿಕ ರಾಜಧಾನಿ ಮೈಸೂರು. ಮೈಸೂರು ದಸರಾವು ಕರ್ನಾಟಕ ರಾಜ್ಯದ ನಾಡಹಬ್ಬವಾಗಿದೆ. ಇದು 10 ದಿನಗಳ ವಿಜಯದಶಮಿ ಉತ್ಸವವಾಗಿದ್ದು, ಜಂಬೂ ಸವಾರಿ, ಅರಮನೆ ದರ್ಬಾರ್, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಜನಪದ ಕಲೆಗಳನ್ನು ಒಳಗೊಂಡಿರುವ ದೇಶ ವಿದೇಶಿಗರು ಸಂಭ್ರಮಿಸುವ ಹಬ್ಬ, ಅದುವೇ ಮೈಸೂರು ದಸರಾ ಹಬ್ಬ. ರಾಜಾಧಿರಾಜ ರಥವರೂರಿದು, ಸ್ವರ್ಗಕ್ಕೆ ಕಿಚ್ಚು ಹಚ್ಚೋ ಮೈಸೂರಿದು. ಚಾಮುಂಡಿಗಿರಿಯಿಂದ ನಮ್ಮೂರ ಅಂದ ಚಂದ ನೋಡೋದೆ ಆನಂದ. Love you ಮೈಸೂರು, ಶ್ರೀಗಂಧ ನಮ್ಮೂರು. Love you ಮೈಸೂರು, ಶ್ರೀಗಂಧ ನಮ್ಮೂರು. ಕಣ್ಣಿಗೆ ಒಳ್ಳೆ ನೋಟ, ಬೊಂಬಾಟಿಲ್ಲಿ ಊಟ, ಬಲ್ಮೂರಿಲಿ ಈಜಾಟ. ನೋಡ್ತಿದ್ರೆ ಕನ್ನಂಬಾಡಿ ಜುಮ್ಮಂತು ನರನಾಡಿ, ಸರ್ರೆಂಬಿಗೆ ಹೊಡಿ ಸಲ್ಯೂಟ. ರಂಗಿನ ಬೃಂದಾವನ, ಮನಸ್ಸಿಗೆ ನವಚೇತನ, ಇಲ್ಲಿರೋ ಜನರ ಮನ ಸುಂದರ ಸಿರಿನಂದನ.
ಕರ್ನಾಟಕದ ಸಾಂಸ್ಕೃತಿಕ ವೈಶಿಷ್ಟ್ಯಗಳು ವಿಶೇಷವಾದುದು. ವಿಶಿಷ್ಟ ಆಹಾರ ಪದ್ಧತಿ, ಶ್ರೀಮಂತ ಇತಿಹಾಸ, ವಾಸ್ತುಶಿಲ್ಪ, ಆಚಾರ ವಿಚಾರಗಳಲ್ಲಿ ವಿಶಿಷ್ಟತೆ ಅಲ್ಲದೆ ಇಲ್ಲಿನ ಐತಿಹಾಸಿಕ ದೇವಾಲಯಗಳು ಚಾಲುಕ್ಯ, ಕದಂಬ, ಹೊಯ್ಸಳರ ಪ್ರಭಾವವನ್ನು ತೋರಿಸುತ್ತದೆ. ಇಲ್ಲಿನ ಜನಪದ ನೃತ್ಯಕ್ಕೆ ಹೆಜ್ಜೆ ಹಾಕುವುದೇ ಚಂದ. ಜೀವನವೆಲ್ಲ ಬೇವು ಬೆಲ್ಲ, ಬಲ್ಲವರೆಲ್ಲ ನಂಬಿದರಲ್ಲ. ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ, ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ. ಬೆಟ್ಟ ಕೊಡಿಯ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ, ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ. ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ, ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ. ಕುದುರೆ ನೇರಿಕೊಂಡು ಬಿಲ್ಲು ಬಾಣ ಹೂಡಿಕೊಂಡು ಹೋರಾಡಿ ಬರುತ್ತಾನೆ ರಣಧೀರ, ಹೋರಾಡಿ ಬರುತ್ತಾನೆ ರಣಧೀರ. ಮೋಜುಗಾರ ಮಾಗಡಿಯ ರಂಗನಾಥ ಬೇಟೆಗಾರ, ಮಾಗಡಿಯ ರಂಗನಾಥ ಬೇಟೆಗಾರ. ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ, ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ. ಕರ್ನಾಟಕದ ಕಾಶ್ಮೀರ ಕೊಡಗು. ಕೊಡಗಿನ ಸಂಸ್ಕೃತಿಯು ತನ್ನದೇ ಆದ ವಿಶಿಷ್ಟತೆಗಳನ್ನು ಹೊಂದಿದೆ. ಕೊಡವರು ತಮ್ಮ ಪೂರ್ವಜರನ್ನು, ಪ್ರಕೃತಿಯನ್ನು ಮತ್ತು ಆಯುಧಗಳನ್ನು ಪೂಜಿಸುತ್ತಾರೆ. ಸಾಮಾನ್ಯವಾಗಿ ಹಬ್ಬ ಹರಿದಿನಗಳಲ್ಲಿ ಮತ್ತು ಸಮಾರಂಭಗಳಲ್ಲಿ ಪ್ರದರ್ಶಿಸಲಾಗುವ ಮಹಿಳೆಯರ ಮತ್ತು ಪುರುಷರ ನೃತ್ಯ ಕ್ರಮವಾಗಿ ಉಮ್ಮತ್ತಾಟ್ ಹಾಗೂ ಬೋಲಕಾತ್ ಇಲ್ಲಿ ವಿಶೇಷವಾದುದು. ಯಕ್ಷಗಾನ ಇದು ಒಂದು ರಂಗಕಲೆ. ಇದರಲ್ಲಿ ಪೌರಾಣಿಕ ಕಥೆಗಳನ್ನು ಸಂಭಾಷಣೆ, ಹಾಡು, ನೃತ್ಯ, ವೇಷಭೂಷಣ ಮತ್ತು ಅಭಿನಯದ ಮೂಲಕ ಪ್ರದರ್ಶಿಸಲಾಗುತ್ತದೆ. ತುಳುನಾಡ ಪೆರ್ಮೆದ ಆಣುಕಲೆ ಯಕ್ಷಗಾನ. ತಾನಿ ತಂದಾನ ತಂದ
ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ 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 ಗಗನ ಗಾಳಿಯಲ್ಲಿ ಜಿಗಿದು ಜೀವಿಸಲಿ ಚೆಲುವ ಕನ್ನಡದ ಬಾವುಟ ತಿರುಗು ಭೂಮಿಯಲ್ಲಿ ನಿಂಪಿ ತೋರಿಸಲಿ ಚೆಲುವ ಕನ್ನಡದ ಭೂಪಟ ಎದೆ ತಟ್ಟಿ ಹೇಳು ನಾ ಭಾರತೀಯನೆಂದು, ಗರ್ವದಿಂದ ಬಾಳು ನಾ ಕನ್ನಡಿಗನೆಂದು. ಸಾವಿರ ಭಾಷೆ ನಾಲಿಗೆಯಲ್ಲಿರಲಿ, ಕನ್ನಡ ಭಾಷೆ ಹೃದಯದಲ್ಲಿರಲಿ. ಸಾಯುವ ತನಕ ನಾ ಕನ್ನಡಿಗನಾಗಿರಲಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಕನ್ನಡ ಎಲ್ಲ ವಿದ್ಯಾರ್ಥಿಗಳು ವೇದಿಕೆ ಮುಂಭಾಗದಲ್ಲಿ ನಿಲ್ಲಬೇಕು. ಹಾಗೆಯೇ ಆ ವಿದ್ಯಾರ್ಥಿಗಳನ್ನು ತರಬೇತುಗೊಳಿಸಿದಂತಹ ಶಿಕ್ಷಕರು, ಶಾಲೆಯ ಶಿಕ್ಷಕರು ಹಾಗೂ ಮುಖ್ಯ ಶಿಕ್ಷಕರು ವೇದಿಕೆಯತ್ತ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ವಿದ್ಯಾರ್ಥಿಗಳನ್ನು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ತಾಲೂಕು ದೈಹಿಕ ಪರಿವೀಕ್ಷಣಾಧಿಕಾರಿಗಳು ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಇದರ ಎಲ್ಲ ಪದಾಧಿಕಾರಿಗಳು ವಿದ್ಯಾರ್ಥಿಗಳನ್ನು
ಗೌರವಿಸಬೇಕಾಗಿ ವಿನಂತಿಸುತ್ತೇನೆ. 43 ವಿದ್ಯಾರ್ಥಿಗಳು ಇದುವರೆಗೆ ನಮ್ಮನ್ನು ಮನರಂಜಿಸಿದ್ದಾರೆ. ಕನ್ನಡ ನಾಡಿನ ವೈವಿಧ್ಯತೆಯನ್ನು ಸಾರಿ ಹೇಳುವಂತಹ ವಿವಿಧ ಕಾರ್ಯಗಳನ್ನು ನಿರ್ವಹಿಸುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಮುಂದೆ ಸಂತ ಫಿಲೋಮಿನಾ ಪ್ರೌಢಶಾಲೆ ಇಲ್ಲಿನ ವಿದ್ಯಾರ್ಥಿಗಳು ನಮ್ಮನ್ನು ರಂಜಿಸಲಿಕ್ಕಿದ್ದಾರೆ. ಮಾತಿನ ನಾದದಲ್ಲಿ ಕನ್ನಡದ ಗರ್ವ ಮೊಳಗಲಿ. ನಮ್ಮ ನಾಡು ನಮ್ಮ ನುಡಿ, ಇದು ನಮ್ಮ ಅಸ್ತಿತ್ವ. ಓ ಕನ್ನಡಮ್ಮ, ನಿನ್ನ ಕಣ್ಣರು ಮತ್ತೆ ದುಡಿಯಲಿ, ನಿನ್ನ ನುಡಿಯಾಗಿರದ ಮತ್ತೆ ಬರೆಯಲಿ. ನಮ್ಮ ಕಲಿಯುಸಿರು ಕನ್ನಡವೇ ಆಗಲಿ. ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ. ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ. ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ. ಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ. ಶೈಸ್ಯ ಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ. ಕವಿ ಋಷಿ ಸಂತರ ಆದರ್ಶದಲ್ಲಿ, ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ, ಸರ್ವದಲ್ಲಿ ಸರ್ವೋದಯವಾಗಲಿ, ಸರ್ವದಲ್ಲಿ. ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ. ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ. ಕನ್ನಡ ನಾಡು ಶೂರರ ತಾಯಿನಾಡು, ಇತಿಹಾಸದಲ್ಲಿ ಹೊಯ್ಸಳರ ಹೆಜ್ಜೆಗುರುತು. ಇಲ್ಲಿ ಕವಿಗಳು ಕಾವ್ಯ ಬರೆದರು, ವೀರರು ವಂಶವನ್ನು ಕಟ್ಟಿದರು. ಕನ್ನಡ ನಾಡಿನ ನನ್ನ ದರವನ್ನು ಎಂಬ ಹಾಡಿನೊಂದಿಗೆ ನಾವಿಂದು ತೋರಿಸುತ್ತೇವೆ ಹೆಮ್ಮೆಯ ನುಡಿಯ ಶಕ್ತಿಯ ನಾಟ್ಯ. ಕನ್ನಡ ನಾಡಿನ ರನ್ನ ದರತು ನಾ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ. ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನು ಕಟ್ಟಿದ ಕಥೆಯನ್ನ. ವಾಸಂತಿಕೆಯ ದೇಗುಲದಲ್ಲಿ ಶ್ರದ್ಧೆ ಭಕ್ತಿ ಸಂಗಮದಲ್ಲಿ ಪೂಜೆಯು ನಡೆದಿತ್ತು, ಸಳನ ಪೂಜೆಯು ನಡೆದಿತ್ತು. ಭೂಮಿಗೆ ಅಬ್ಬರದ ಸದ್ದೊಂದು ಕೇಳಿಸಲು ಅಲ್ಲಿದ್ದ ಜನರೆಲ್ಲ ಅಲ್ಲೋಲ ಕಲ್ಲೋಲ. ಹೊಂಬಿಸಿಲೇರುವ ಸುಂದರ ಸಮಯದಿ ಬಂದಿತು ಹುಲಿಯೊಂದು, ಗರ್ಜಿಸಿ ಗುಡುಗಿತು ಹುಲಿಯೊಂದು. ಸುಜತ್ನಾಚಾರ್ಯರು ಕಂಚಿನ ಕಂಠದಿ ಸಳನನು ಕೂಗಿ ಕರೆದರು. ಆಗ ಆಜ್ಞೆಯು ಮೊಳಗಿತ್ತು, ಗುರುಗಳ ಆಜ್ಞೆಯೇ ಮೊಳಗಿತ್ತು. ವೀರಾವೇಶದ ಶೌರ್ಯದಲ್ಲಿ ಶಿಷ್ಯನು ಸೆಣಸಿದ ರೋಷದಲ್ಲಿ ಹುಲಿಯದು ಕೆರಳಿತ್ತು, ಹಸಿದಿಹ ಹುಲಿಯದು ಕೆರಳಿತ್ತು. Sala!
ಧೈರ್ಯದಿ ಹೋರಾಡಿ ಗೆದ್ದನು ಮುಂದಾಗಿ ಊರಿನ ವೀರನ ಮೆಚ್ಚುತ್ತ ಜನತೆಯು ಸಳನನು ಹರಸಿತ್ತು, ಕೆಚ್ಚದೆ ಸಳನನು ಹರಸಿತ್ತು. ಕನ್ನಡ ನಾಡಿನ ರನ್ನದ ರತುನ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನು ಕಟ್ಟಿದ ಕಥೆಯನ್ನ. ಇತಿಹಾಸವೆಂದರೆ ಪುಸ್ತಕವಲ್ಲ, ಅದು ಸಂಗೊಳ್ಳಿ ರಾಯಣ್ಣನಂತಹ ವೀರರ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮನಂತಹ ವೀರ ಮಾತೆಯ ರಕ್ತದಿಂದ ಬರೆಯಲ್ಪಟ್ಟ ವಾಸ್ತವ. ಸಿಂಹದ ಹೃದಯ, ಜನತೆಯ ಧ್ವನಿ, ಬ್ರಿಟಿಷ್ ಸಾಮ್ರಾಜ್ಯಕ್ಕೂ ತಲೆಬಾಗದ ಧೈರ್ಯ. ಈ ಮಣ್ಣಿನ ಋಣ ತೀರಿಸಲು ನಾವು ಸಾಧ್ಯವಿಲ್ಲ, ಆದರೆ ಅವರ ಸಾಹಸವನ್ನು ನೃತ್ಯದಲ್ಲಿ ತೋರಿಸೋಣ. ನನ್ನ ಮುಟ್ಟವ್ರು ಯಾರು?
ನೆಲಾದೆ ಕರ್ನಾಟಕ ನೀನಿರುವ ಮಲೆ ಸಹ್ಯಾದೆ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀ ಕುಡಿಯುವ ನೀರ್ ಕಾವೇರಿ ಎಲ್ಲಾದರೂ ಇರು ಎಂದಾದರೂ ಇರು ಎಂದೆಂದಿರು ನೀ ಕನ್ನಡವಾಗಿರು ಕನ್ನಡ ಗೋವಿನ ಮುದ್ದಿನ ಕರು ಕನ್ನಡ ಬಂದಿದ್ದರೆ ನೀ ನಮಗೆ ಕಲ್ಪತರು ಕನ್ನಡ ನಿಮ್ಮವ ಕರ್ನಾಟಕ ಹೃದಯ ಶಿವ ಕನ್ನಡ ನಿಮ್ಮವ ಕರ್ನಾಟಕ ಹೃದಯ ಶಿವ ರಾರಾಜಿಸಲಿ ಕನ್ನಡ ನಾವೆಲ್ಲ ನಮ್ಮವರ ತಲೆ ತಲೆ ಮಾರಿನವರು ವಿಶ್ವಮಾನವ ಕುವೆಂಪುವಿನ ಸಾಲಿನಂತೆ ಎಲ್ಲಾದರೂ ಇರು ಎಂದಾದರೂ ಇರು ಎಂದೆಂದು ಕನ್ನಡವಾಗಿರು ಎಂದೆಂದಿಗೂ ಕನ್ನಡವಾಗಿರು ಕನ್ನಡಿಗನಾಗಿರು. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಹಾಗೂ ಈ ವಿದ್ಯಾರ್ಥಿಗಳೆಲ್ಲರೂ ವೇದಿಕೆ ಮುಂಭಾಗದಲ್ಲಿ ನಿಲ್ಲಬೇಕು. ಹಾಗೆಯೇ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳನ್ನು ತರಬೇತುಗೊಳಿಸಿದಂತಹ ಶಿಕ್ಷಕರು ವೇದಿಕೆ ಎತ್ತ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇವರನ್ನು ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಇದರ ಪದಾಧಿಕಾರಿಗಳು, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ತಾಲೂಕು ದೈಹಿಕ ಪರಿವೀಕ್ಷಣಾಧಿಕಾರಿಯವರು, ಕಾರ್ಯನಿರ್ವಹಣಾಧಿಕಾರಿಯವರು ಈ ವಿದ್ಯಾರ್ಥಿಗಳನ್ನು ನೆನಪಿನ ಕಾಣಿಕೆಯನ್ನಿತ್ತು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸಂತ ಫಿಲೋಮಿನಾ ಪ್ರೌಢಶಾಲೆಯ ಸುಮಾರು 40 ವಿದ್ಯಾರ್ಥಿಗಳು ಇದೀಗ ನಮ್ಮನ್ನು ರಂಜಿಸಿದ್ದಾರೆ. ಇವರಿಗೆ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಪರವಾಗಿ ಹಾರ್ದಿಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಮುಂದೆ ನಮ್ಮನ್ನು ರಂಜಿಸಲಿಕ್ಕಿರುವಂಥ ವಿದ್ಯಾರ್ಥಿಗಳು PM ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವೀರಮಂಗಲ, ಇಲ್ಲಿನ ಸುಮಾರು 40 ವಿದ್ಯಾರ್ಥಿಗಳು ನಮ್ಮನ್ನು ರಂಜಿಸಲಿಕ್ಕಿದ್ದಾರೆ. ಕರ್ನಾಟಕ ಮಾತೆ, ಕರ್ನಾಟಕ ಮಾತೆ, ಮನೆ ಮಾತೆ, ಸಿರಿಗನ್ನಡ, ಸಿರಿಗನ್ನಡ, ಸಿರಿಗನ್ನಡವೆಂಬುದು ಸಿಹಿ ಪದ, ಸವಿಗನ್ನಡವೆಂಬುದೇ ಜನಪದ, ಪದ ಪದ ಪದ, ಸಿರಿಗನ್ನಡವೆಂಬುದು ಸಂಪದ, ಕನ್ನಡ ಸಂಪದವೇ ಜನಪದ, ಪದ ಪದ ಪದ. ಪಂಪರನ್ನರಿಗೆ ಪ್ರಾಣ, ಬಸವ ಕನಕರಿಗೆ ಪ್ರಾಣ, ನಾರಣಪ್ಪನದೆ ಹಾಡೇ ಕನ್ನಡ 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 ಕನ್ನಡ. ಸಿರಿಗನ್ನಡವೆಂಬುದು ಸಿಹಿ ಪದ, ಸವಿಗನ್ನಡವೆಂಬುದೇ ಜನಪದ, ಪದ ಪದ ಪದ. ಕಲ್ಲು ಕಲ್ಲಿನಲಿ ಕನ್ನಡ ನುಡಿ, ಕನ್ನಡ ನುಡಿ, ಕಾಣಿಸದೆ ಹೊನ್ನ ಚರಿತೆಯಲಿ ಹಂಪೆಯ ಗುಡಿ, ಹಂಪೆಯ ಗುಡಿ. ವೈಭವದ ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ, ಕೇಳು ನೀನು. ಕೇಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ, ಕನ್ನಡ ನುಡಿ, ಕಾಣಿಸದೆ ಹೊನ್ನ ಚರಿತೆಯಲಿ ಹಂಪೆಯ ಗುಡಿ, ಹಂಪೆಯ ಗುಡಿ. ವೈಭವದ ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ, ಕೇಳು ನೀನು.
ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನ್ನದೆಂದು ನಮ್ಮ ನಿದ್ದರೆ ಕಲಿಯುತ್ತಿದ್ದರೆ ಸಹಿಸು ನೀನಲ್ಲ. ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಹುದಂಡ, ನಿನ್ನ ಯುದ್ಧ ಸತ್ಯ ಶುದ್ಧ ನಡೆಸೋಲಿಲ್ಲ. ನಮಗಾಗಿ ಹುಟ್ಟಿದೆ ನೀನು ಕಾಪಾಡು ಕಾಮಧೇನು ಜ್ವಾಲಾಮುಖಿ ವೈರಿಗೆ. ವೀರ ಎದುರಾರೋ ನಿನಗೆ ಮಣಿದೀಪ ಮಣಿಬೇಲಿ ನೀನಾದೆ ನಮಗೆ. ನಾಡು ಕರುನಾಡು ಎಲ್ಲ ನಿನ್ನದು, ನೀ ತಂದ ವಿಜಯ ಸದಾ ನಮ್ಮದು. ಜೀವ ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನ್ನದೆಂದು ನೀ ನಮ್ಮ ನಿದ್ದರೆ ಕಲಿಯುತ್ತಿದ್ದರೆ ಸಹಿಸೋ ನೀನಲ್ಲ. ಅಭಿಮಾನವೇ ನಿನ್ನ ಉಸಿರಾಟವು, ಕರುಣೆ ದಯೆ ನಿನ್ನ ಸಂಸ್ಕಾರವು. ನಿನ್ನ ಬೆನ್ನ ಹಿಂದೆ ಜನಸಾಗರ, ನೀನವರ ಎದೆಯಲ್ಲಿ ಅಜರಾಮರ. ಮುಚ್ಚಿದ ಈ ಕಟ್ಟಿಗೆ ಹೊಡೆಯಂತೆ ನಾವು ಎಂದು, ನಮ್ಮ ಈ ನರನಾಡಿಗೆ ನೀನಾದಿ ಸ್ಫೂರ್ತಿ ಬಿಂದು. ಸಿಂಹಕ್ಕೆ ತಲೆ ಬಗ್ಗದು, ಕಡನಕ್ಕೆ ಕೆರೆ ಜಕ್ಕದು, ನುಕ್ಕು ನುಕ್ಕು ಮುನ್ನುಕ್ಕು ನೀ ನಡೆದುದೇ ದಾರಿ. ಕನ್ನಡದ ಕಟ್ಟಾಡು ಸಿಡಿದೆದ್ದರೆ ಕಲಿಗೂನು ಕೆಡಬಹುದು ಕಡು ನಿದ್ದಿರೆ. ಜೀವ ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನ್ನದೆಂದು ನೀ ನಮ್ಮ ನಿದ್ದಿರೆ ಕಲಿಯುತ್ತಿದ್ದರೆ ಸಹಿಸೋ ನೀನಲ್ಲ. ಕರುನಾಡೆ ಕೈ ಚಾಚಿದೆ ನೋಡೆ, ಹಸಿರುಗಳೇ ಆದೋರಣಗಳೇ, ಬಿಸೋ ಗಾಳಿ ಚಾಮರ ಬೀಸಿದೆ, ಹಾರೋ ಹಕ್ಕಿ ಸ್ವಾಗತ ಕೋರಿದೆ. ಎದೆ ಹಾಸಿದೆ ನೋಡೆ, ಹೂವುಗಳೇ ಶುಭ ಕೋರಿದೆ ನೋಡೆ. ಮೇಘವೇ ಮೇಘವೇ ಸೂಜಿ ಮಲ್ಲಿಗೆ, ಭೂಮಾತೆಯ ಮುಡಿಗೆ ಮೈಸೂರ ಮಲ್ಲಿಗೆ. ಸಂಪಿಗೆ ಸಂಪಿಗೆ ಕೆಂಡ ಸಂಪಿಗೆ, ಭೂಮಾತೆಯ ಕೆನ್ನೆಯೇ ನಮ್ಮೂರ ಸಂಪಿಗೆ. ಕಾವೇರಿಯ ಮಡಿಲಲ್ಲಿ ಹಂಬಲಿಸಿದೆ ನಾನು, ಕನಸುಗಾರನಾಗಿ ಕರುನಾಡಲ್ಲೇ ಮತ್ತೆ ಹುಟ್ಟಬೇಕು ನಾನು. ಬಿಸೋ ಗಾಳಿ ಚಾಮರ ಬೀಸಿದೆ, ಹಾರೋ ಹಕ್ಕಿ ಸ್ವಾಗತ ಕೋರಿದೆ. ಈ ಮಣ್ಣಿನ ಕೂಸುನ ಕರುನಾಡೆ ಎದೆ ಹಾಸಿದೆ ನೋಡೆ, ಹೂಗಳೇ ಶುಭ ಕೋರಿದೆ ನೋಡೆ.
ಅರಿಶಿಣ ಭಂಡಾರ, ಪಡುಬಣ ಸೂರ್ಯನೇ ಕುಂಕುಮ ಭಂಡಾರ. ಕಾಮನ ಬಿಲ್ಲು ರಂಗೋಲಿ ಹಾಸಿದೆ, ಈ ಮಣ್ಣಿನ ವಾಸನೆ ಶ್ರೀಗಂಧದಂತಿದೆ. ಕಾವೇರಿಯ ಮಡಿಲಲ್ಲಿ ಹಂಬಲಿಸಿದೆ ನಾನು, ಕನಸುಗಾರನಾಗಿ ಕರುನಾಡಲ್ಲೇ ಮತ್ತೆ ಹುಟ್ಟಬೇಕು ನಾನು. ಬಿಸೋ ಗಾಳಿ ಚಾಮರ ಬೀಸಿದೆ, ಹಾರೋ ಹಕ್ಕಿ ಸ್ವಾಗತ ಕೋರಿದೆ. ಅವ್ವ ಕಣ್ಣು ನಮ್ ಜೀವ ಕಣ್ಣು, ನಮ್ಮ ಅವ್ವ ಕಣ್ಣು ನಮ್ ಜೀವ ಕಣ್ಣು, ದೈವ ಕಣ್ಣು ನಮ್ ಗರ್ವ ಕಣ್ಣು, ಸಿದ್ಧ ಕಣ್ಣು ಪ್ರಾಣ ಕೊಡುಗೆ, ಇನ್ನೆಲ್ಲ ಜಲ ನಾಡು ನುಡಿಗೆ, ಇನ್ನೆಲ್ಲ ಜಲ ನಾಡು ನುಡಿಗೆ. ನಮ್ಮ ಅವ್ವ ಕಣ್ಣು ನಮ್ ಜೀವ ಕಣ್ಣು, ದೈವ ಕಣ್ಣು ನಮ್ ಗರ್ವ ಕಣ್ಣು. जय भारत जननीय तनु जाते, जय हे कर्नाटक माते, जय सुंदर नदी वनಗಳ ನಾಡೆ, जय हे रस ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರ ಅವತರಿಸಿದ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರಂಗ ಷಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಲ ಧಾಮ, ಕವಿ ಕೋಗಿಲೆಗಳ ಪುಣ್ಯ ರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಕೈಲಪ ಹೊಯ್ಸಳರಾಳಿದ ನಾಡೆ, ಕಂಕಣ ಜಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯ ವರದಂಗ, ಚೈತನ್ಯ ಅಲ್ಲೇ ವಿದ್ಯಾರ್ಥಿಗಳೆಲ್ಲರೂ ವೇದಿಕೆ ಮುಂಭಾಗದಲ್ಲಿ ನಿಲ್ಲಬೇಕು. ಹಾಗೆಯೇ ವಿದ್ಯಾರ್ಥಿಗಳನ್ನು ತರಬೇತುಗೊಳಿಸುವಂತಹ ಮುಖ್ಯ ಶಿಕ್ಷಕರು ಹಾಗೂ ಎಲ್ಲ ಶಿಕ್ಷಕ ವೃಂದದವರು ವೇದಿಕೆಯತ್ತ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೂ ಈ ವಿದ್ಯಾರ್ಥಿಗಳನ್ನು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಸಮಿತಿಯ ಪದಾಧಿಕಾರಿಗಳು ಎಲ್ಲರೂ ವೇದಿಕೆಯತ್ತ ಬಂದು ಈ ವಿದ್ಯಾರ್ಥಿಗಳನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸುಮಾರು 40 ವಿದ್ಯಾರ್ಥಿಗಳು ಕರ್ನಾಟಕದ ವಿವಿಧ ನೃತ್ಯ ಪ್ರಕಾರಗಳನ್ನು 50 ವಿದ್ಯಾರ್ಥಿಗಳು ಕರ್ನಾಟಕದ ವಿವಿಧ ನೃತ್ಯ ಪ್ರಕಾರಗಳನ್ನು ನಮ್ಮ ಮುಂದೆ ಪ್ರದರ್ಶಿಸಿದ್ದಾರೆ. ತಾಲೂಕಿನ
3 PMC ಶಾಲೆಗಳಲ್ಲಿ ಒಂದಾದಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವೀರಮಂಗಲ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಯೋಗ, ಕರಾಟೆ, ನೃತ್ಯ, ಯಕ್ಷಗಾನ ಮುಂತಾದ ವಿವಿಧ ಕಲಾ ಪ್ರದರ್ಶನಗಳನ್ನು ಅಭ್ಯಾಸ ಮಾಡುತ್ತಿದ್ದಾರೆ. ಇದು ನಮ್ಮ ತಾಲೂಕಿಗೆ ಒಂದು ಹೆಮ್ಮೆಯ ಗರಿ ಅಂತ ಹೇಳ್ತಾ ಶಾಲೆಯ ಎಲ್ಲ ವಿದ್ಯಾರ್ಥಿ ವೃಂದ, ಶಿಕ್ಷಕ ವೃಂದ ಎಲ್ರಿಗೂ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇದೀಗ ಮುಂದೆ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ಇಲ್ಲಿನ ಸುಮಾರು ಅಖಂಡ ಬ್ರಹ್ಮಾಂಡದಲ್ಲಿ ಒಂದು ಭೂಮಂಡಲ. ಈ ಭೂಮಂಡಲದ ನಡುವೆ ಸಿಂಗಾರಗೊಂಡು ನಿಂತಿರುವ ಭರತ ಮಾತೆ. 3 ಸಮುದ್ರಗಳು ಆಕೆಯ ಕಾಲ್ತೊಳೆಯುತ್ತಿರುವಂತಿದೆ. ಮುಡಿಗೆ ಹಿಮಾಲಯದ ಕಿರೀಟ. ಆಕೆಯ ಮಡಿಯಲ್ಲಿ ನಿಷ್ಕಲ್ಮಶವಾಗಿ ಮಲಗಿರುವ ಮುದ್ದು ಮಗು ನಮ್ಮ ಕನ್ನಡ ತಾಯಿ. ನಮ್ಮೆಲ್ಲರಿಗೂ ಆಕೆಯೇ ಮಾತೆ, ಆಕೆಯೇ ದಾತೆ, ಆಕೆ ಪುನೀತೆ. ಎಷ್ಟೊಂದು ಸುಂದರ, ಎಷ್ಟೊಂದು ಮನಮೋಹಕ. ನಮ್ಮ ಭಾಷೆಯ ಕಂಪಂತೂ ಕಸ್ತೂರಿಯಂತೆ. ಕಸ್ತೂರಿ ಕನ್ನಡ ಎನ್ನುತ್ತಾರೆ. ಆದರೂ ನಮ್ಮ ನಾಡಲ್ಲಿರುವ ವಿವಿಧತೆಗಳು, ಅನೇಕತೆಗಳು ಹಾಗೂ ಏಕತೆಗಳು ವಿಶೇಷ, ವಿಭಿನ್ನ. ನಮ್ಮಲ್ಲಿರುವ ಭಾಷೆಗಳಲ್ಲಾಗಲಿ, ನಮ್ಮ ಸಂಸ್ಕೃತಿಗಳಲ್ಲಾಗಲಿ, ಭೌಗೋಳಿಕ ವಿಭಿನ್ನತೆಗಳಲ್ಲಾಗಲಿ ಎಲ್ಲವೂ ಒಂದು ವಿಶೇಷ, ವಿವಿಧತೆಯಲ್ಲಿ ಏಕತೆ ಇರುವಂತೆ. ಜನನಿಗೆ ಜೀವವು ನಿನ್ನಾವೇಶ
ಕಾಮನ ಬಿಲ್ಲಿ ನಾಡು, ನಾನಾ ಪಲುಕಿನ ಹಾಡು, ಹಲವಿದ್ದರೂ ಒಲವೊಂದೇ ಎನ್ನುವ ನಮ್ಮ ಒಲವಿನ ಕರುನಾಡು. ಎಷ್ಟೇ ಇದ್ದರೂ ಒಂದೇ ಒಳಗಿನ ಹುರುಳು. ಪಂಪ ಬಸವ ಕವಿ ಕುಮಾರ ವ್ಯಾಸರ ಕಾವ್ಯಗಳು ಸಿರೊಂದೇ, ಹಸುವಿನ ವೈಖರಿ ಸಾವಿರವಿದ್ದರು ಹರಿಸುವ ಬಸಿರೊಂದೇ. ಬನ್ನಿ ನಮ್ಮ ಅಣ್ಣ ತಮ್ಮಂದಿರೆ, ಬನ್ನಿ ನಮ್ಮ ಅಕ್ಕ ತಂಗಿಯರೆ, ನಾವು ನೀವು ಒಟ್ಟಾಗಿ ನಮ್ಮ ಕನ್ನಡದ ಕಂಪನ್ನು ಎಲ್ಲೆಡೆಗೆ ಪಸರಿಸೋಣವೇ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ವಿದ್ಯಾರ್ಥಿಗಳೆಲ್ಲರೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕು. ಹಾಗೂ ವಿದ್ಯಾರ್ಥಿಗಳನ್ನು ತರಬೇತುಗೊಳಿಸಿದಂತಹ ಶಿಕ್ಷಕರು ಹಾಗೂ ಮುಖ್ಯ ಶಿಕ್ಷಕರು ವೇದಿಕೆಯತ್ತ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೂ ಈ ವಿದ್ಯಾರ್ಥಿಗಳನ್ನು ಗೌರವಿಸಲು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಯವರು ಹಾಗೂ ತಾಲೂಕು ದೈಹಿಕ ಪರಿವೀಕ್ಷಣಾಧಿಕಾರಿ ಎಲ್ಲರೂ ವೇದಿಕೆ ಹೊರತ ಬಂದು ವಿದ್ಯಾರ್ಥಿಗಳನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಶ್ರೀ ಉಮೇಶ್ ನಾಯ್ಕ್ ಸರ್ ಇವರು ವೇದಿಕೆಯತ್ತ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸುಮಾರು
6 ವಿದ್ಯಾರ್ಥಿಗಳು ತಮ್ಮನ್ನು ಇದೀಗ ರಂಜಿಸಿದ್ದಾರೆ. ತಾಲೂಕಿನಲ್ಲಿ ಕನ್ನಡ ಮಾಧ್ಯಮದಲ್ಲಿ ಅತ್ಯಂತ ಗರಿಷ್ಠ ವಿದ್ಯಾರ್ಥಿಗಳನ್ನು ಹೊಂದಿರತಕ್ಕಂತಹ 788 ವಿದ್ಯಾರ್ಥಿಗಳು ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದುತ್ತಿದ್ದು ಇವರೆಲ್ಲರ ಭವಿಷ್ಯವು ಉತ್ತಮವಾಗಿರಲಿ ಎಂಬುದಾಗಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಪರವಾಗಿ ಹಾರ್ದಿಕ ಧನ್ಯವಾದಗಳನ್ನು ಹಾಗೂ ಆಶೀರ್ವಚನಗಳನ್ನು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಸಮಿತಿ ತಮಗೆ ನೀಡುತ್ತಿದೆ. ಉತ್ತಮವಾದ ಕಾರ್ಯಕ್ರಮವನ್ನು ನೀಡಿದಂತಹ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇದೀಗ ಮುಂದೆ ಇತಿಹಾಸಂ ಕಲೆ ಸಾಹಿತ್ಯಾದ್ರಿ ವಿಶೇಷಂ ಕಾವೇರಿಂ ಗೋದಾವರಿ ವಿಸ್ತಾರಣಂ ಆದಿತ್ಯ ಸ್ವಾಭಿಮಾನ ಭಾವಜನಂ ತಥಶ್ರೀ ತಥಶ್ರೀ ಕನ್ನಡ ದೇಶದೊಳಂ ಕನ್ನಡ ದೇಶದೊಳಂ ಕನ್ನಡ ದೇಶದೊಳಂ ಕನ್ನಡ ದೇಶದೊಳಂ. ಕರ್ನಾಟಕ ರಾಜ್ಯೋತ್ಸವ ಕನ್ನಡ ಕನ್ನಡಿಗರ ತ್ಯಾಗ ಬಲಿದಾನಕ್ಕೆ ಸ್ಫೂರ್ತಿದಾಯಕವೆಂಬಂತೆ ಕರ್ನಾಟಕ ರಚನೆಗೊಂಡ ದಿನ. ಇದೀಗ ಕನ್ನಡಿಗರ ದೇಶ ಪ್ರೇಮದ ಸಣ್ಣ ಇಣುಕು ನೋಟ. ಬ್ರಿಟಿಷರ ಅಧಿಕಾರಶಾಹಿತ್ವವನ್ನು ಕೊನೆಗೊಳಿಸಲು ಸಿಡಿದೆದ್ದ ಸುಳ್ಯದ ದಂಗೆ ಅಮರ ಸುಳ್ಯ ದಂಗೆ. ಇದು ಕನ್ನಡಿಗರ ಒಲವು ದೇಶ ಪ್ರೇಮವು 1837ರಲ್ಲಿ ಅಮರ ಸುಳ್ಯ ದಂಗೆಯೊಂದಿಗೆ ಕರ್ನಾಟಕದ ಹೆಸರು ಇತಿಹಾಸದ ಮುಖಪುಟಗಳಲ್ಲಿ ರಾರಾಜಿಸುವಂತೆ ಮಾಡಿದೆ. ಅಮರ ಸುಳ್ಯ ಕನ್ನಡಿಗರು ಬ್ರಿಟಿಷರ ಆಡಳಿತಕ್ಕೆ ಮಣಿಯದೆ ಅವರನ್ನು ಹೊಡೆದೋಡಿಸಲು ಪಣತೊಟ್ಟ ಮೊದಲ ಹೋರಾಟ. 1837ರಲ್ಲಿ ಬ್ರಿಟಿಷರು ಕೊಡಗಿನ ಹಾಲೇರಿ ರಾಜವಂಶದ ನಿಯಂತ್ರಣವನ್ನು ಹೇರಿದಾಗ ಸ್ವಾಮಿ ಅಪರಂಪುರ ಹಾಗೂ ಕಲ್ಯಾಣ ಸ್ವಾಮಿಯ ನೇತೃತ್ವದಲ್ಲಿ ದೇಶಪ್ರೇಮಿಗಳೆಲ್ಲ ಸೇರಿ ಸುಳ್ಯ, ಬೆಳ್ಳಾರೆ, ಸುಬ್ರಹ್ಮಣ್ಯದಲ್ಲಿ ದಂಗೆ ಎದ್ದಿದ್ದರು. ಪುತ್ತೂರಿನಿಂದ ಬಂಟ್ವಾಳ, ಬಂಟ್ವಾಳದಿಂದ ಮಂಗಳೂರಿಗೆ ಹೊರಟ ದಂಗೆಯು ಮಂಗಳೂರಿನ ಲೈಟ್ ಹೌಸ್ ಬೆಟ್ಟದ ಮೇಲೆ ಹಾರಿಸಿದ ಧ್ವಜವೇ ಬಾವುಟಗುಡ್ಡೆ ಎಂದೇ ಪ್ರಸಿದ್ಧ. ದುಷ್ಟ ರಕ್ಕಸರ ಅಟ್ಟಹಾಸ ಕಂಡು ಸಿಡಿದು ನಿಂತನ ಬಯಲು ಸೀಮೆ ಕಂಡು ದುಷ್ಟ ರಕ್ಕಸರ ಅಟ್ಟಹಾಸ ಕಂಡು ಸಿಡಿದು ನಿಂತನ ಬಯಲು ಸೀಮೆ ಕಂಡು ದೇಶ ಸೇವೆಯೇ ಈಶ ಸೇವೆಯು ಕಾದಾಡಿ ದೇಹ ಅಳಿದರೂ ದೇಶ ಉಳಿಯಲಿ ಹೋರಾಡಿ ಮೊಳಗಿಸಿ ಗುರಿಯನ್ನು ಗುರುತಿಸಿ ತಿಂಡಿಮ ಮೊಳಗಿಸಿ ಗುರಿಯನ್ನು ಗುರುತಿಸಿ ಸಾಗಿದೆ ಸಂಗ್ರಾಮ. ಸಂಭ್ರಮ ಕಾಣುವ ತವಕಲಿಗಾಗಿ ಹೂಡಿದೆ ಹಂಗಾಮ. ಮರಣಕ್ಕೆ ಹೆದರದೆ ಚರಣಕ್ಕೆ ನಮಿಸದೆ ಮಾಡಿದೆ ಆಕ್ರಮಣ. ಕಟುಕರ ಹೃದಯಕ್ಕೆ ದುರುಳರ ಕೂಟಕ್ಕೆ ಹಾಕಿದ ಕಡಿವಾಣ. ಗಂಡು ಮೆಟ್ಟಿದ ನಾಡು ಇದು ಗಂಡುಗಲಿಗಳ ಬೀಡು. ಗಂಡು ಮೆಟ್ಟಿದ ನಾಡು ಇದು ಗಂಡುಗಲಿಗಳ ಬೀಡು. ಸ್ವಾತಂತ್ರ್ಯಕ್ಕಾಗಿ ಕನ್ನಡಿಗರ ಕಠಿಣ ಹೋರಾಟ ಮರೆಯಲಾಗದ ಇತಿಹಾಸ. ಕಪ್ಪು ಮಣ್ಣಿನ ಈ ನಾಡು ಗಂಡು ಮೆಟ್ಟಿ ನಿಂತ ಈ ಕರುನಾಡು. ಕವಿಗಳು ಇರುವರು ನೂರಾರು, ಕಲೆ ಸಾಹಿತ್ಯಗಳಿಗಿದು ತವರೂರು. ಹರಿಶಿನ ಕುಂಕುಮ ಲಕ್ಷಣವು ನಮ್ಮ ಕನ್ನಡ ಭಾರತವು. ಸಹ್ಯಾದ್ರಿ ಪರ್ವತವು ನಮ್ಮ ಬಲ, ಕಾವೇರಿ ನಮ್ಮ ಜೀವಜಲ. ಕನ್ನಡ ದೇಶದೋಳ್ ಅಬ್ಬ ಕನ್ನಡ ದೇಶದೋಳ್
ಮಾತ್ರವಲ್ಲ, ಕನ್ನಡ ಸಾಹಿತ್ಯ ಶಿಲ್ಪಕಲೆಗಳು ಕೂಡ ನಮ್ಮ ಕರ್ನಾಟಕದ ಇತಿಹಾಸದ ಕೈಗನ್ನಡಿ. ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ, ಹಂಪೆಯ ಗುಡಿ. ವೈಭವದ ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ. ಕೇಳು ನೀನು, ಕೇಳಿಸದೆ 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 ಪರಾಕ್ರಮಿಗಳ ವೀರಸಿರಿ, ಧರ್ಮ ಜಾಗೃತಿಯ ಬೀಡು ಎಂದು ಅಭಿಮಾನದ ಅಚ್ಚು ಒತ್ತಿ ಮಂಗಳ ಜಯ ಭೇರಿ ಮೊಳಗಿಸಿದರೆ ಕರ್ನಾಟಕ ಮಾತೆಯ ಮಡಿಲಲ್ಲಿ ನಿಸರ್ಗ, ಸುಂದರ ನದಿ ಬೆಟ್ಟಗಳ ಹಸಿರಲ್ಲಿ
ಕನ್ನಡಿಗರ ಸಡಗರ, ಕನ್ನಡ ನುಡಿ ನಲಿದಾಡುವ ನೆಲ. ನೀನೆಟ್ಟುವ ನೆಲಾದೆ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರ್ ಕಾವೇರಿ. ಎಲ್ಲಾದರೂ ಇರು ಎಂದಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡದ ಬಂದಿದ್ದರೆ ನೀ ನಮಗೆ ಕಲ್ಪತರು. ಹೇ ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. 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 ಕನ್ನಡ ಕನ್ನಡ ಸವಿ ಕನ್ನಡ, ಕನ್ನಡ ಕನ್ನಡ ಸವಿ ಕನ್ನಡ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳು ಅಲ್ಲೇ ನಿಂತ್ಕೊಂಡು ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳನ್ನು ತರಬೇತುಗೊಳಿಸಿದಂತಹ ಎಲ್ಲ ಶಿಕ್ಷಕರು ವೇದಿಕೆಯತ್ತ ತೆರಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೂ ಇವರನ್ನು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ತಾಲೂಕ್ ಪಂಚಾಯತ್ ನಿರ್ವಹಣಾ ಅಧಿಕಾರಿಗಳು ಹಾಗೂ ಪುತ್ತೂರು ತಾಲೂಕು ದೈಹಿಕ ಪರಿವೀಕ್ಷಣಾಧಿಕಾರಿಯವರು, ಪುತ್ತೂರು ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಅಬ್ರಾಮ್ ಸರ್ ಹಾಗೂ ಪುತ್ತೂರು ಕನ್ನಡ ಸಾಹಿತ್ಯ ಪರಿಷತ್ತು ಇದರ ಅಧ್ಯಕ್ಷರಾದಂತಹ ಶ್ರೀ ಉಮೇಶ್ ನಾಯ್ಕ್ ಸರ್ ಹಾಗೂ ತಾಲೂಕಿನ ಎಲ್ಲ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಪದಾಧಿಕಾರಿಗಳು ವೇದಿಕೆಯತ್ತ ಬಂದು ವಿದ್ಯಾರ್ಥಿಗಳನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸಂತ ವಿಕ್ಟರನ ಬಾಲಿಕಾ ಪ್ರೌಢಶಾಲೆಯ ಸುಮಾರು 45 ವಿದ್ಯಾರ್ಥಿಗಳು ಇದೀಗ ನಮ್ಮನ್ನು ರಂಜಿಸಿದರು. ಸದರಿ ಶಾಲೆಯಲ್ಲಿ ಸುಮಾರು 742 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡುತ್ತಿತ್ತು. ಪುತ್ತೂರಿನ ಹೃದಯ ಭಾಗದಲ್ಲಿರುವಂತಹ ಈ ಶಾಲೆ ತಾಲೂಕಿನ ಅನೇಕ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ತನ್ನದೇ ಆದ ಸ್ಥಾನವನ್ನು ಹಾಗೂ ತನ್ನದೇ ಆದ ಛಾಪನ್ನು ಮೂಡಿಸ್ತಾ ಇರುವಂತಹ ಶಾಲೆ ಇದು. ನಮ್ಮ ಕನ್ನಡ ರಾಜ್ಯದ ಇತಿಹಾಸ ಹಾಗೂ ಕನ್ನಡದ ವಿವಿಧ ನೃತ್ಯ ಪ್ರಕಾರವನ್ನು ಮಾಡಿಕೊಟ್ಟಂತಹ ಎಲ್ಲ ವಿದ್ಯಾರ್ಥಿ ವೃಂದದವರಿಗೆ ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಇದರ ಪರವಾಗಿ ಹಾರ್ದಿಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.